ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆಗಳನ್ನು, ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಏನೋ ಒಂದು ನಮಗೆ ಅಡುಗೆ ಹೇಳ್ಕೊಡ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ಇವರು ಯಾವ ರೀತಿಯಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ವೀಣಾ ಆಚಾರ್, ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಿಮ್ಮ ಕೈ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಲಾಸ್ಟ್ ಟೈಮ್ ಮಾಡಿದಾಗ ಉತ್ತರ ಕರ್ನಾಟಕದ ಸ್ಟೈಲ್ದು ಅಲ್ಲ, ಶಿವಮೊಗ್ಗ. ಓ, ನೀವು ಶಿವಮೊಗ್ಗದವರು. ಸೊ ಹೆಚ್ಚಾಗಿ ನಮ್ಮ ಮಲೆನಾಡು ಸ್ಟೈಲ್. ಸೊ ಮಲೆನಾಡು ಅಡಿಕೆ. ಸೊ ಅಡಿಕೆಯಿಂದ ಏನೂ ಅಲ್ಲ ಅಲ್ವಾ? ಅಡಿಕೆಯಿಂದ ಅಡುಗೆ ಇಲ್ಲ. ಓಕೆ. ಸೊ ನಮಗಿವತ್ತು ಮಲೆನಾಡು ಸ್ಪೆಷಲ್ ಹೇಳ್ಕೊಡ್ತಿದ್ದೀರಾ? ಓಕೆ, ಏನು ಅಡುಗೆ? ಅದೊಂದು ಗೋಧಿ ಹಿಟ್ಟಿನ ಹೋಳಿಗೆ, ಇನ್ನೊಂದು ನುಚ್ಚಿನುಂಡೆ ಅಂತ. ಒಂದು ಸ್ವೀಟು, ಒಂದು ಖಾರ. ಯಾವುದು ಖಾರ? ಅದು ಫಸ್ಟ್ ಸ್ವೀಟ್ ಮಾಡ್ತಿದ್ದೀನಿ, ಗೋಧಿ ಹಿಟ್ಟಿನ ಹೋಳಿಗೆ ಅಂತ. ಅದಾದ್ಮೇಲೆ ನೆಕ್ಸ್ಟ್ ನುಚ್ಚಿನುಂಡೆ ಖಾರವಾ? ಖಾರ. ಅದೆಲ್ಲ ಉಂಡೆ ಅಂತ ಹೇಳುವಾಗ ನಾನು ಅನ್ಕೊಂಡೆ ಹೇಳ್ತಾರೆ ನುಚ್ಚಿನುಂಡೆ ಅಂತ. ಬಟ್ ಅದು ತರಿಯಾಗಿ ರುಬ್ಬಿ ಅದಕ್ಕೆ ಖಾರ ಹಾಕಿ, ಈರುಳ್ಳಿ, ಟ್ವಿಸ್ಟ್. ನುಚ್ಚಿನುಂಡೆ ಯೂಶಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡೋದು, ತಿಂಡಿಗೆ, ಈವ್ನಿಂಗ್ ಸ್ನಾಕ್ಸ್ಗೂ ಮಾಡ್ಬೋದು. ಹೌದೇವ್ರೆ, ನಾನು ಏನೋ ಅನ್ಕೊಂಡಿಲ್ಲ ಎರಡು ಕೂಡ ಸ್ವೀಟ್ ಅಂತ. ನೀವು ನೋಡಿದ್ರೆ ಅದು ಖಾರ ಅಂತ ಒಂದು ಸಸ್ಪೆನ್ಸ್ ಅಲ್ಲೇ ಇದಾಯ್ತು. ಇನ್ನೊಂದು ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು. ವೆರಿ ಇಂಟ್ರೆಸ್ಟಿಂಗ್. ಅದು ಹಬೆಯಲ್ಲಿ ಮಾಡ ಅದಕ್ಕೆ ಆಯಿಲ್ ಏನಿಲ್ಲ, ಜಸ್ಟ್ ಹಬೆಯಲ್ಲಿ ಬೇಯಿಸುವಂಥದ್ದು. ಅದಕ್ಕೊಂದು ಚಟ್ನಿ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೆ. ನೋಡ್ಬೇಕು, ಇದು ಮಲೆನಾಡು ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ಹೌದಾ? ಸರಿ, ಹಾಗಾದ್ರೆ ನೋಡೇ ಬಿಡೋಣ. ಬನ್ನಿ ಕಿಚನ್ಗೆ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ನಮಗೆ ಮಲೆನಾಡು ಸ್ಪೆಷಲಲ್ಲಿ ಯಾವುದು? ಇದು ಹೋಳಿಗೆ. ಗೋಧಿ ಹಿಟ್ಟಲ್ಲಿ ಒಂದು ಹೋಳಿಗೆ ದಿಢೀರ್ ಅಂತ ಮಾಡುವಂಥದ್ದು. ದಿಢೀರ್ ಅರ್ಜೆಂಟ್ ಯಾರಾದರೂ ಗೆಸ್ಟ್ ಬರ್ತಾರೆ, ಸ್ವೀಟ್ ಏನು, ಪಾಯಸ ಎಲ್ಲ ಮಾಮೂಲಿ. ಇದು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ನಾವು, ಸೇಮ್ ಅದೇ ಚಪಾತಿ ಲಟ್ಸೋದು, ಬೆಲ್ಲದ ಪಾಕದಲ್ಲಿ ಮುಳುಗಿಸೋದು. ನಾನೊಂದು ಇದು ಕರ್ಜಿಕಾಯಿ ಗೊತ್ತಾ ನಿಮಗೆ? ಅದ್ರದ್ದು ಪೌಡರ್ ಮಾಡಿಕೊಂಡು ಡಿಪ್ ಮಾಡೋದು ಬೆಲ್ಲದ ಪಾಕದಲ್ಲಿ, ಡಿಪ್ ಮಾಡಿ ಮೇಲೆ ಸ್ಪ್ರೆಡ್ ಮಾಡಿ. ಯಾವಾಗಲೂ ಥಿಯರಿಗಿಂತ ಪ್ರಾಕ್ಟಿಕಲ್ ಅಲ್ವಾ? ನೋಡಿದ್ರೆ ನೆನಪು ಜಾಸ್ತಿ ಅಲ್ವಾ? ಈಗ ನಾವು ಪೌಡರ್ ಮಾಡ್ಕೊಳ್ಳುವ. ಈಗ ಫಸ್ಟು ಬೆಲ್ಲದ ಪಾಕ ಮಾಡೋಕ್ಕಿಟ್ಟು, ಇದು ಪಾಕ, ಇದು ಫಸ್ಟ್ ಪಾಕಕ್ಕೆ ಇಟ್ಬಿಡೋಣ. ಇದು ಬೆಲ್ಲ ಕರಗಲಿ ಇಟ್ಬಿಡೋಣ. ನೀರು ಹಾಕ್ಬೇಕಾ? ಸ್ವಲ್ಪ ನೋಡ್ಕೊಳ್ಳಿ. ಎಷ್ಟು ಸಾಕಾ? ಇದು ಪಾಕ ಬರಬೇಕಾ? ಒಂದೇಳೆ ಪಾಕ? ಇಲ್ಲ, ಒಂದೇಳೆ ಪಾಕ ಬೇಡ, ಜಸ್ಟ್ ಕರಗಿದ್ರೆ ಸಾಕು ಬೆಲ್ಲ. ಒಂದೇಳೆ ಬೇಕಾದ್ರೆ ಅದು ಪಾಕ ಆದರೆ ಅಂಟಾಗ್ಬಿಡುತ್ತೆ. ಜಸ್ಟ್ ಕರಗಿದ್ರೆ ಸಾಕು. ಈಗ ಪುಡಿ ಮಾಡ್ಕೊಳ್ಳೋಣ. ಹುರಿಗಡಲೆ ಕಡಲೆ ಹಾಕ್ತಾ ಇದ್ದೀನಿ. ಹುರಿಗಡಲೆ, ಇದು ಬಿಳಿ ಎಳ್ಳು, ಹುರಿದಿರೋದು. ಹುರಿದಿರುವಂಥ ಬಿಳಿ ಎಳ್ಳು. ಹುರಿದ್ರೆ ಎಲ್ಲ ಸ್ವಲ್ಪ ಫ್ಲೇವರ್ ಬರುತ್ತಲ್ಲ. ಬಿಳಿ ಎಳ್ಳೆ ಆಗಬೇಕಾ? ಕಪ್ಪೆಳ್ಳುನೂ ಆಗುತ್ತೆ? ಕಪ್ಪೆಳ್ಳಿಗಿಂತ ಬಿಳಿ ಎಳ್ಳೆ ಚೆನ್ನಾಗಿದೆ. ಅಷ್ಟೇ, ಇದೆರಡನ್ನೇ ತರಿಯಾಗಿ ಪೌಡರ್ ಮಾಡಿ. ಇದು ಏಲಕ್ಕಿ ಹಾಕ್ಕೊಳ್ಬೇಕಾ? ಸೊ ಬಿಳಿ ಎಳ್ಳು, ಹುರಿಗಡಲೆ ಮತ್ತೆ ಏಲಕ್ಕಿ ಸಾಕು ಅಂತ ಅನ್ಸುತ್ತೆ. ನೋಡ್ಕೊಂಡು ಸಾಕು. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಣ ಕೊಬ್ಬರಿ. ಓಕೆ, ಒಣ ಕೊಬ್ಬರಿ ತುರಿದಿರೋ ಒಣ ಕೊಬ್ಬರಿ. ಈಗ ನಾವು ಪುಡಿ ಮಾಡ್ಕೊಂಡಿದ್ದೀವಿ. ಇದು ಕರ್ಜಿಕಾಯಿಗೂ ಇದೇ ಸೇಮ್. ಸಾಕು ನೋಡಿ, ಘಮ್ ಅಂತ ಪರಿಮಳ ಬರ್ತಾ ಇದೆ ಎಳ್ಳು ಹಾಕಿದ ತಕ್ಷಣ. ಅದು ಇದು ಎರಡು ಮಿಕ್ಸ್ ಆಗಿ ಒಳ್ಳೆ ರವ ಕೊಡ್ತಾ ಇದೆ. ಈ ಕಡೆ ಬೆಲ್ಲದ ಪಾಕ ಕೂಡ ಆಗ್ತಾ ಇದೆ. ಪಾಕ ಬೇಕಾ? ಇನ್ನು ಸಿಮ್ಮಲ್ಲಿ ಬೆಲ್ಲ ಸಿಮ್ಮಲ್ಲಿ. ಇದು ಬರೀ ತೆಳುವಾಗಿ ಕರಗಿದ್ರೆ ಸಾಕ? ಇದು ಕರಗಿದ್ರೆ ಪಾಕ ಬೇಕಾಗಿಲ್ಲ. ಅದಾಗೆ ಕರಗದಿದ್ರೆ ನಾವು ನೀರು ಹಾಕಿ ಮೇಡಮ್, ಪರವಾಗಿಲ್ಲ. ಸ್ವಲ್ಪ ಹಾಕಿ, ಸ್ವಲ್ಪ ಬೇಕಾ? ಸಾಕು. ಇದು ಕೂಡ ಕರೆಕ್ಟು. ಸಾಕ? ಇದು ಆಫ್ ಮಾಡೋದಾ? ಆಫ್ ಮಾಡಿ.
ಇನ್ನು ಈಗ ಒಂದೆರಡು ಚಪಾತಿ ಲಟ್ಸ್ಕೊಳ್ಳೋಣ. ಇದು ಮಲೆನಾಡಲ್ಲಿ ಯಾವ ಹಬ್ಬಕ್ಕೆ ಏನಾದ್ರು ಹಬ್ಬಕ್ಕೆ ಅಂತ ಏನಿಲ್ಲ ಮ್ಯಾಮ್, ಇದು ಸಾಮಾನ್ಯ ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ. ಇವಾಗೆಲ್ಲ ಕಡಿಮೆ ಆಯ್ತು ಇದು. ನಾವೆಲ್ಲ ಚಿಕ್ಕವರಿರುವಾಗ ತುಂಬ ಮಾಡ್ತೀವಿ. ತುಂಬ ಮಾಡ್ತೀವಿ. ಇವಾಗೆಲ್ಲ ಇದಕ್ಕೆಲ್ಲ ಸ್ವಲ್ಪ ಪೇಷನ್ಸ್ ಬೇಕು. ನೈಟ್ ಮಾಡಿಡೋದು ಇದು. ರಾತ್ರಿ ನೆನೆಸಿಟ್ಟು ಇದು ಮಾಡಿ ಬೆಳಗ್ಗೆ ತಿನ್ನುವಂಥದ್ದು. ನೈವೇದ್ಯಕ್ಕೆಲ್ಲ ಬರೋದಿಲ್ಲ. ನಾದ್ಕೊಂಡಿದ್ದು ರಾತ್ರಿನೇ ಪ್ರಿಪೇರ್ ಮಾಡಬೇಕು. ಇದು ಈ ಬೆಲ್ಲದ ಪಕ್ಕದಲ್ಲಿ ಮುಳುಗಿಸಿಟ್ಟು ಬೆಳಗ್ಗೆ ಎದ್ದು ತಿನ್ನೋದು. ಬೆಳಗ್ಗೆ ಜೊತೆಗೆ ನಾವೆಲ್ಲ ಹೋಳಿಗೆ ಎಲ್ಲ ಒಳಗೆ ಸ್ಟಫ್ ಮಾಡಿ ಇದು ಹೀಗೆ ಚಪಾತಿ ಥರ ಲಟ್ಸಿ ಬೆಲ್ಲದ ಪಕ್ಕದಲ್ಲಿ ಮುಳುಗಿಸಿ ಈ ಪೌಡರ್ ಎಲ್ಲ ಹಾಕಿ ಫೋಲ್ಡ್ ಮಾಡಿ ಎತ್ತಿಡೋದು. ಬೆಳಗ್ಗೆ ಅಷ್ಟೊತ್ತು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಹೋಳಿಗೆ ಥರನೇ ಟೇಸ್ಟ್. ಅಂದರೆ ನೈವೇದ್ಯಕ್ಕೆ ಬರೋದಿಲ್ಲ, ನೈಟ್ ಮಾಡಿಡೋದಲ್ಲ ಹಾಗೆ. ಬಟ್ ಇದು ಹೋಳಿಗೆ ಅಂತಾನೆ ನೀವು ಹೋಳಿಗೆ ಅಂತಲೇ ಹೇಳೋದು. ಇದು ಗೋಧಿ ಹಿಟ್ಟಲ್ಲಿ ಮಾಡ್ತೀವಲ್ಲ ನಾವು. ಈ ಚಪಾತಿ ಥರ ಲಟ್ಸ್ಕೊಂಡು ಇದು ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೇಕಾ ಮೈದಾನ? ಇಲ್ಲ ಇಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೇಕು. ಚಪಾತಿನ ಅಂದ್ರೆ ಇದನ್ನ ಕಾಯಿಸ್ಕೊಳ್ಳಿಕ್ಕೆ ಇರುತ್ತಾ? ಕಾಯಿಸ್ಕೊಳ್ಬೇಕು. ತವ ಇಡ್ಲಾ? ತವ ಇಡಿ. ಅಷ್ಟೊತ್ತಿಗೆ ನಾನೊಂದು ಎರಡು ಮಾಡ್ಕೊಳ್ತೀನಿ. ಇದಕ್ಕೆ ಆಯಿಲ್ ಏನು ಬೇಡ, ಖಾಲಿ ಬೇಯಿಸ್ಕೊಳ್ಳೋದು. ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಇದನ್ನ. ನಾರ್ಮಲ್ ಚಪಾತಿ ಮಾಡ್ತೀವಲ್ಲ ಅದೇ ಥರ. ಈಗ ಇದು ಕಲ್ಸ್ಕೊಳ್ಳುವಾಗ ಅದಕ್ಕೆ ಉಪ್ಪೇನಾದ್ರೂ ಸ್ವಲ್ಪ ಚಿಟಿಕೆ, ಒಂದು ಚಿಟಿಕೆ ರುಚಿಗೆ ಅಷ್ಟೇ. ಜಾಸ್ತಿ ಚಪಾತಿಗೆ ಹಾಕೋಷ್ಟು ಹಾಕ್ಬಾರ್ದು, ಯಾಕೆಂದ್ರೆ ಇದು ಸ್ವೀಟ್ ಅಲ್ಲ. ಸೊ ಇದು ಹೆಚ್ಚಾಗಿ ಅಂದ್ರೆ ನೀವು ಹೇಳಿದ್ರಿ ಶಿವರಾತ್ರಿಗೆ ಮಾಡ್ತಾರೆ. ಶಿವರಾತ್ರಿಗೆ ಮಾಡ್ತಾರೆ ಕೆಲವರು. ಇವಾಗೆಲ್ಲ ತುಂಬಾ ಕಡಿಮೆ ಆಯ್ತು ಇದು. ಈ ಸ್ವಲ್ಪ ನೆನಪಾಗ್ಲಿ ಅಂತ ನಾನು ಮಾಡಿದ ಅಷ್ಟೇ. ಬೇರೆ ಯಾವ್ದಾದ್ರು ಫಂಕ್ಷನ್ಸ್ಗೆಲ್ಲ ಮಾಡ್ತಾರೆ. ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿರುವಾಗ ತುಂಬಾ ಮಾಡ್ತಾ ಇದ್ವಿ ಮನೇಲಿ. ನಮಗೆಲ್ಲ ಇಷ್ಟ ಚಿಕ್ಕವರಿರುವಾಗೆಲ್ಲ. ಈಗೆಲ್ಲ ಸ್ವಲ್ಪ ಕಡಿಮೆ ಆಯ್ತು. ಈಗೆಲ್ಲ ಬೇರೆ ಬೇರೆ ಬಂತಲ್ಲ ವೆರೈಟೀಸ್ ಎಲ್ಲ. ಇದೆಲ್ಲ ಹಳೇದಾಯ್ತು ಇವಾಗ. ಸೊ ಮಲೆನಾಡ್ದು ಫೇಮಸ್ ಅಡುಗೆ ಅಂದರೆ ಯಾವುದು? ಫೇಮಸ್ ಅಡುಗೆ ಅಂದರೆ ನಮ್ಮ ಕಡೆ ಇದೆ ತುಂಬ. ಹಲಸಿನ ಕಡುಬು, ಗಾರಿಗೆ ಗೊತ್ತಾ ನಿಮಗೆ? ಗಾರಿಗೆ ಜಾಸ್ತಿ ಮಾಡ್ತಾರೆ. ಕುಂಬಳಕಾಯಿ ಗಾರಿಗೆ ಅದೇ ಜಾಸ್ತಿ ನಮಗೆ. ಇಲ್ಲೆಲ್ಲ ಹಲಸಿನ ಮಾಡ್ತಾರಲ್ಲ, ನಮ್ಮ ಕಡೆ ಕುಂಬಳಕಾಯಲ್ಲಿ ಜಾಸ್ತಿ ಮಾಡ್ತಾರೆ. ಗಾರಿಗೆ ಸಂಡಿಗೆ ಮಾಡ್ತಾರೆ ಕುಂಬಳಕಾಯಲ್ಲಿ. ಸಿಹಿ ಕುಂಬಳಕಾಯಿ. ಸಿಹಿ ಕುಂಬಳದ ಇದು ತುಂಬ ಜಾಸ್ತಿ ಕಾಯಬೇಕಾ ಅಥವಾ ಹದವಾಗಿ ಬಂದರೆ ಸಾಕು? ಸಾಕು. ಅದು ಪಾಕ ಇಲ್ಲಿಡಿ ಮನೆ ಪಾಕದ್ದು. ಓಕೆ, ಪಾಕಕ್ಕೆ ಬಿಸಿ ಬಿಸಿ ಇರುವಾಗಲೇ ಅದು. ಸರಿ, ಹಾಗಾದರೆ ತೆಗೆದಿಟ್ಕೊಳ್ಬೇಕು ಅಂತ ಏನಿಲ್ಲ. ಇಲ್ಲ ಇಲ್ಲ, ಡೈರೆಕ್ಟ್ ಪಾಕಕ್ಕೇನೆ ಹಾಕೋದಷ್ಟೇ. ಹಾಕಿಬಿಡಿ. ಹಾಕ್ಲಾ? ಹಾಕಿ. ಇದು ಮುಳುಗಬೇಕಲ್ಲ? ಅದು ಬೇಗ ಬೇಗ ನೀವು ಮುಳುಗಿಸಿ ಪ್ಲೇಟಿಗೆ ತಗೊಂಡು ಮತ್ತೆ ಈ ಪೌಡರನ್ನು ಹಾಕಿಬಿಡಿ. ಓಕೆ, ಅದು ಸ್ವಲ್ಪ ಹೊತ್ತು ಮುಳುಗಿಸಿ ತೆಗೆದೇ ಬಿಡೋದು. ತುಂಬ ಹೊತ್ತು ಬಿಡಬಾರ್ದು. ಅದರಲ್ಲೇ ನೆಂದೋಗುತ್ತಲ್ಲ ಅದು. ಒಂದು 5-10 ನಿಮಿಷದಲ್ಲೆಲ್ಲ ನೆಂದೋಗುತ್ತೆ ಅದು. ಓಕೆ ಓಕೆ, ತೆಗಿಲ್ಲ? ತೆಗಿರಿ. ಕ್ಲೀನಾಗೆಲ್ಲ ಸ್ಪ್ರೆಡ್ ಆಗಬೇಕದು. ಆಯಿತು, ನೋಡಿ ಸಾಕಲ್ಲ? ತೆಗಿರಿ. ಎಕ್ಸ್ಟ್ರಾ ತೆಗಿಬೇಕಾ? ನೀವು ಹಾಕಿ ನಾನು ಹೇಳ್ತೀನಿ. ಅಲ್ಲ, ಎಕ್ಸ್ಟ್ರಾ ಇದು ಬೇಡ. ಈಗ ಅದು ಪೌಡರ್ ಅದೆಲ್ಲ ನಿಮಗೆ. ಇಲ್ಲಿ ಇದ್ರ ಮೇಲೆ ಸ್ವಲ್ಪ ಪಾಕ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಸ್ಪೂನಲ್ಲಿ ಸ್ವಲ್ಪ ಹಾಕಿ ಫೋಲ್ಡ್ ಮಾಡಿಬಿಡಿ. ಈ ಒಂದು ಫೋಲ್ಡ್ ಮಾಡಿ. ಇಷ್ಟೇ? ಒಂದೇ ಫೋಲ್ಡ್? ಇನ್ನೊಂದ್ಸರಿ ಫೋಲ್ಡ್ ತಗೊಳ್ಳಿ. ಚೆನ್ನಾಗಿ ನೆನೆಬೇಕು ಮಾತ್ರ ಇದು. ಇದು ತೆಗೆದು ಹಾಕ್ಲಾ? ಇದಕ್ಕೆ ಇನ್ನೂ ಸ್ವಲ್ಪ ಪಾಕ ಹಾಕಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಮತ್ತೆ ಅದನ್ನು ಹಾಕಿ. ಓಕೆ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ರೆ ಅಷ್ಟೇ. ಇಷ್ಟೇ. ಇನ್ನು ಈ ಕಡೆಗಿಲ್ವಾ? ಇದನ್ನು ಹಾಕಿ ಬಿಡ್ತೀನಿ ನಾನು, ಬೇಗ ನೆನೆಬೇಕಲ್ಲ. ಇನ್ನು ಈ ಕಡೆಗೆ ಏನಾದರೂ ಹಾಕಕ್ಕಿದೆ? ಇಲ್ಲ, ಸಾಕಷ್ಟೇ. ಈಗ ಸ್ವಲ್ಪ ಈ ಮಾಲ್ಪುರಿ ಇರುತ್ತಲ್ಲ, ಇದು ಬಾದಾಮ್ ಪುರಿ, ಬಾದಾಮ್ ಪುರಿ ಆ ಥರ ಬರುತ್ತೆ ಬಹುಶಃ ಅಲ್ಲ? ಓ, ಹಾಗಾದರೆ ಪಾಕ ಎಲ್ಲ ಇದು ಇದನ್ನು ಕರಗಿಸ್ಕೊಳ್ಳುವಾಗ ಸ್ವಲ್ಪ ಅಗಲದ ಪಾತ್ರೆ ಎಲ್ಲ ಮಾಡಿಕೊಂಡ್ರೆ ಬೆಟರ್. ಇದನ್ನು ಹಾಕ್ಲಾ? ಅದಕ್ಕೆ ತೆಗಿಲ? ಕೊಡಿ.
ಸೊ ಐ ಗೆಸ್ ನಿಮ್ಗೆ ಹತ್ರ ಆಗುತ್ತಿದು. ಎಸ್ ಎಲ್ಲ ನಿಮಗೆ ತಗೊಳ್ಳಿ. ತೆಗಿಯೋದಾ ಇದು? ತೆಗಿಲ್ಲ? ತೆಗಿ. ಒಂದು ಲಾಸ್ಟಿಗೆ ಒಂದು ಕೆಲಸ ಮಾಡಿಬಿಟ್ಟೆ. ಬೆಳಗ್ಗೆ ತಿನ್ನುವಾಗ ಇದು ತುಂಬ ಸಾಫ್ಟ್ ಆಗಿ ಬರುತ್ತೆ, ಹೋಳಿಗೆ ಥರನೇ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಒಳ್ಳೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿನ್ನಿ. ಸರ್ವ್ ಮಾಡೋದಾ? ನಮ್ಮೂರಿನ ಸ್ಪೆಷಲ್ ಬಿಸಿ ಬಿಸಿ ಗೋಧಿ ಹೋಳಿಗೆ ಮಾಡಿದ್ದೀನಿ. ಹೇಗಾಗಿದೆ ಅಂತ ನೋಡ್ಬಿಟ್ಟು ಹೇಳಿ, ಸ್ವಲ್ಪ ನೆನೆಬೇಕು ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಳಿಗೆ ಅಂದರೆ ಇದು ನೋಡುವಾಗ ಬಾದಾಮ್ ಪುರಿ ಥರ ಇದೆ, ಕಾಣ್ತಾ ಇದೆ. ಸೊ ಇದು ಒಂಥರ ಡಿಫ್ರೆಂಟ್ ಟೈಪ್ ಹೋಳಿಗೆ. ಸೊ ಇದನ್ನಂತ ಫಸ್ಟ್ ಟೈಮ್ ನಾನು ಟೇಸ್ಟ್ ನೋಡಿದೆ. ಖಂಡಿತವಾಗ್ಲೂ ಈ ಟೈಪ್ ಇದನ್ನು ನೀವು ಹೋಳಿಗೆ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ನಂಬೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಮಾಡುವಂಥ ಸ್ಟೈಲ್ ಬೇರೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೆಕ್ಸ್ಟ್ ರೆಸಿಪಿ ಆಗುವಾಗ ಇದು ನೆನ್ಕೊಂಡಿರುತ್ತೆ. ಥ್ಯಾಂಕ್ ಯು. ಹೋಳಿಗೆ ತಿಂದಿರ್ಬೋದು, ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಹೋಳಿಗೆ, ಅದು ಕೂಡ ಇದು ಮಲೆನಾಡು ಸ್ಪೆಷಲ್ ಇದು. ಸೊ ಗೋಧಿ ಹೋಳಿಗೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಗೋಧಿ ಹಿಟ್ಟಿನ ಹೋಳಿಗೆ ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿಕೊಳ್ಳಿ. ಇನ್ನೊಂದೆಡೆ 1 ಕಪ್ ಹುರಿಗಡ್ಲೆಗೆ ಅರ್ಧ ಕಪ್ನಷ್ಟು ಹುರಿದ ಬಿಳಿ ಎಳ್ಳು, ಏಲಕ್ಕಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ಇನ್ನೊಂದೆಡೆ ಕೊಬ್ಬರಿ ತುರಿಗೆ ಹುರಿಗಡ್ಲೆ ಪುಡಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಗೋಧಿ ಅಂಟನ್ನು ತೆಳುವಾಗಿ ಲಟ್ಟಿಸಿ ಕಾಯಿಸಿಕೊಳ್ಳಿ. ಆ ನಂತರ ಬೆಲ್ಲದ ಪಾಕಕ್ಕೆ ಹಾಕಿ ತಕ್ಷಣವೇ ತೆಗೆದು ಹುರಿಗಡ್ಲೆ ಹಾಗೂ ಕೊಬ್ಬರಿ ಮಿಶ್ರಿತ ಪುಡಿಯನ್ನು ಉದುರಿಸಿ ಮಡಚಿಕೊಳ್ಳಿ. ಮೇಲಿನಿಂದ ಇನ್ನಷ್ಟು ಪಾಕ ಹಾಕಿ 6 ಗಂಟೆಗಳ ಕಾಲ ನೆನೆಯಲು ಇಡಿ. ಈಗ ಮಲೆನಾಡು ಸ್ಪೆಷಲ್ ಗೋಧಿ ಹಿಟ್ಟಿನ ಹೋಳಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.